ಸೈನಿಕರ ವಿರುದ್ಧ ಸಾಮಾಜಿಕ ಜಾಲತಾಣಗಳಲ್ಲಿ ಅಪಮಾನಕರ ಹೇಳಿಕೆಯನ್ನ ನೀಡಿರುವ ಕಾರ್ಕಳ ಕಾಂಗ್ರೆಸ್ ಕಾರ್ಯಕರ್ತ ರಾಧಾಕೃಷ್ಣ ಪರವಾಗಿ ಟ್ವೀಟ್ ಮಾಡಿರುವಂತಹ ಮಾಜಿ ಸಿಎಂ ಸಿದ್ದರಾಮಯ್ಯಗೆ ಕಾರ್ಕಳ ಶಾಸಕ ಸುನೀಲ್ ಕುಮಾರ್ ತಿರುಗೇಟನ್ನ ನೀಡಿದ್ದಾರೆ. ಸೈನಿಕರ ವಿರುದ್ಧ ಕಾರ್ಕಳದ ರಾಧಾಕೃಷ್ಣ ಅಪಮಾನಕರ ಹೇಳಿಕೆ ಹಾಕಿದ ಹಿನ್ನೆಲೆಯಲ್ಲಿ ಹಿಂದೂ ಜಾಗರಣ ವೇದಿಕೆ ಇದನ್ನ ಖಂಡಿಸಿ ಠಾಣೆಗೆ ದೂರನ್ನ ನೀಡಿತ್ತು. ದೇಶದ್ರೋಹದ ಮಾನಸಿಕತೆಯ ಬರಹದ ಪರ ಸಿದ್ದರಾಮಯ್ಯ ಟ್ವೀಟ್ ಅನ್ನ ಮಾಡಿದ್ದಾರೆ. ಅವರ ಸಮರ್ಥನೆ ನೋಡಿ ನನಗೆ ಆಶ್ಚರ್ಯವಾಗಿದೆ. ಸಿದ್ದರಾಮಯ್ಯ ಮಾನಸಿಕತೆ ಮತ್ತು ಬದ್ಧತೆಯೇ ನನಗೆ ಅರ್ಥವಾಗ್ತಾ ಇಲ್ಲ. ಸಿದ್ದರಾಮಯ್ಯ ದೇಶದ್ರೋಹವನ್ನ ಸಮರ್ಥಿಸುವುದು ಇದು ಮೊದಲ ಬಾರಿಯಲ್ಲ. ಹಿಂದೂ ಕಾರ್ಯಕರ್ತರ ಕೊಲೆಯಾದರೆ ಎಸ್ಡಿಪಿಐಯನ್ನ ಸಮರ್ಥನೆ ಮಾಡ್ತಾರೆ. ಕೆಜಿಹಳ್ಳಿ ಘಟನೆಯಲ್ಲೂ ಗಲಭೆಕೋರರ ಪರ ನಿಲ್ತಾರೆ. ಮಂಗಳೂರು ಸಿಎಎ ವಿರುದ್ಧದ ಗಲಭೆಯನ್ನ ವಿಧಾನಸೌಧದಲ್ಲಿ ಸಮರ್ಥಿಸಿಕೊಂಡ್ರು. ನಿಮ್ಮ ರಾಜಕೀಯ ಚಟಕ್ಕೆ ದೇಶದ್ರೋಹಿಗಳನ್ನ ಬೆಂಬಲಿಸಬೇಡಿ. ರಾಧಾಕೃಷ್ಣ ಪಾಕಿಸ್ತಾನ ಬೆಂಬಲಿಸಿ ಸೈನಿಕರ ವಿರುದ್ಧ ಪೋಸ್ಟ್ ಅನ್ನ ಹಾಕಿದ್ದಾನೆ. ಆತನ ಮಾನಸಿಕತೆಯನ್ನ ಅರ್ಥ ಮಾಡಿಕೊಳ್ಳಿ. ನಿಮ್ಮ ನಿಷ್ಠೆ ಯಾರ ಪರ ಎಂಬುದನ್ನ ಹೇಳಿ ಎಂದು ಕಾರ್ಕಳ ಶಾಸಕ ಸುನೀಲ್ ಕುಮಾರ್ ತಿರುಗೇಟನ್ನ ನೀಡಿದ್ದಾರೆ. ಕಾರ್ಕಳದ ವ್ಯಕ್ತಿಯೋರ್ವ ಕೆಲವು ದಿನಗಳ ಹಿಂದೆ ಭಾರತೀಯ ಸೈನಿಕರನ್ನು ಉದ್ದೇಶಿಸಿ ಅತ್ಯಂತ ಅಪಮಾನವಾದಂಥ ಒಂದು ಹೇಳಿಕೆಯನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಹಾಕಿದರು. ಇದನ್ನು ಖಂಡಿಸಿ ಹಿಂದೂ ಜಾಗರಣ ವೇದಿಕೆ ಕಾರ್ಯಕರ್ತರು ಪೊಲೀಸರಲ್ಲಿ ಮೊಕದ್ದಮೆಯನ್ನು ದಾಖಲಿಸಿದರು. ಅಂತಹ ದೇಶದ್ರೋಹದ ಮಾನಸಿಕತೆಯ ಬರಹನಿರುವಂಥ ವ್ಯಕ್ತಿಯ ಪರವಾಗಿ ಗೌರವಾನ್ವಿತ ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಇವತ್ತು ಟ್ವೀಟ್ ಮುಖಾಂತರ ಅದನ್ನು ಸಮರ್ಥನೆ ಮಾಡಿಕೊಂಡಿರುವಂಥದ್ದನ್ನು ನೋಡಿ ನನಗೆ ಅತ್ಯಂತ ಆಶ್ಚರ್ಯ ಆಯಿತು. ಪಾಕಿಸ್ತಾನದ ಸೈನಿಕರು ಬನ್ನಿ ಭಾರತದ ಸೈನಿಕರನ್ನ ಕೊಂದು ಸಾಯಿಸಿ ಅಂತ ಹೇಳಿಕೊಳ್ಳುವಂಥ ವ್ಯಕ್ತಿಯನ್ನು ಅವರು ಸಮರ್ಥಿಸ್ತಾರೆ ಅಂತಾದರೆ ಸಿದ್ದರಾಮಯ್ಯನವರ ಮಾನಸಿಕತೆ ಮತ್ತು ಸಿದ್ದರಾಮಯ್ಯನವರ ಬದ್ಧತೆ ಬಗ್ಗೆ ನಂಗೆ ಅರ್ಥ ಆಗ್ತಾ ಇಲ್ಲ. ಆಮೇಲೆ ಆಲೋಚನೆ ಮಾಡಿದಾಗ ನಂಗೆ ಅನ್ನಿಸ್ತು ಸಿದ್ದರಾಮಯ್ಯನವರ ದೇಶದ್ರೋಹವನ್ನು ಸಮರ್ಥಿಸುವಂಥದ್ದು ಇದು ಮೊದಲ ಬಾರಿ ಅಲ್ಲ. ಈ ಹಿಂದೆ ಮಂಗಳೂರಿನಲ್ಲಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಹಿಂದೂ ಕಾರ್ಯಕರ್ತರ ಹತ್ಯೆ ಆದಾಗ ಅಂಥ SDPI-PFIನ ಕಾರ್ಯಕರ್ತರನ್ನು ಇದೇ ಸಿದ್ದರಾಮಯ್ಯ ಸಮರ್ಥನೆ ಮಾಡಿಕೊಂಡಿದ್ರು. ಕೆಜಿಹಳ್ಳಿನಲ್ಲಿ ಗಲಾಟೆ ಆಗಿ ಕಾಂಗ್ರೆಸ್ ಶಾಸಕನ ಮನೆಗೆ ಬೆಂಕಿ ಹಾಕ್ದಾಗಲೂ ಕೂಡ ತನ್ನ ಶಾಸಕನ ಪರವಾಗಿ ನಿಂತುಕೊಳ್ಳದೆ ಕೆಜಿಹಳ್ಳಿಯ ಗಲಭೆಕೋರ ದೇಶದ್ರೋಹಿ SDPIನ ಪರವಾಗಿ ಸಿದ್ದರಾಮಯ್ಯನವರು ಸಮರ್ಥನೆ ಮಾಡಿಕೊಂಡಿದ್ರು. ಮಂಗಳೂರಿನಲ್ಲಿ CAAನ ವಿರೋಧಿಸಿ ನಡೆದಂಥ ಗಲಭೆಯನ್ನು ಸಮರ್ಥಿಸಿಕೊಂಡು ವಿಧಾನಸಭೆ ಅಧಿವೇಶನದೊಳಗೆ ಅವರು ಮಾತಾಡಿದರು. ಈ ರೀತಿ ನಿರಂತರವಾಗಿ ದೇಶದ್ರೋಹಿಗಳನ್ನು ಸಿದ್ದರಾಮಯ್ಯನವರು ಸಮರ್ಥಿಸ್ಕೊಳ್ತಾ ಇರುವಂಥದ್ದು ಮುಂದುವರಿತಾ ಇದೆ. ಯಾಕೆ ಈ ರೀತಿ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಅರ್ಥ ಆಗ್ತಾ ಇಲ್ಲ. ನಾನು ತಕ್ಷಣ ಸಿದ್ದರಾಮಯ್ಯನವರು ಆಗ್ರಹಿಸ್ತೇನೆ, ನಿಮ್ಮ ರಾಜಕಾರಣ ಬೇರೆ ಬೇರೆ ಕಾರಣಗಳಿಗೋಸ್ಕರ ನಡೀಲಿ. ದೇಶದ್ರೋಹವನ್ನು ಮಾತನಾಡುವಂಥವ್ರನ್ನ, ಆ ಮಾನಸಿಕತೆ ಇರೋರನ್ನ ನಿಮ್ಮ ರಾಜಕೀಯ ಚಟಕ್ಕೋಸ್ಕರ ಅವ್ರನ್ನ ಬೆಂಬಲಿಸುವಂಥ ಒಂದು ಹೇಯ ಕೃತ್ಯಕ್ಕೆ ನೀವು ಕೈ ಹಾಕಬಾರ್ದು. ಇವತ್ತು ಕಾರ್ಕಳದ ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತನನ್ನು ನೀವು ಬೆಂಬಲಿಸ್ತಾ ಇದ್ದೀರಿ ಅಂತಂದರೆ ಆತ ದೇಶದ್ರೋಹದ ಆಪಾದನೆಯನ್ನು ಮಾಡಿದ್ದಾರೆ ಅನ್ನೋದನ್ನು ನೀವು ನೆನ್ಪಿಟ್ಕೊಳ್ಬೇಕು. ಒಬ್ಬ ಮಾಜಿ ಮುಖ್ಯಮಂತ್ರಿ ಈ ರೀತಿ ಪಾಕಿಸ್ತಾನವನ್ನು ಬೆಂಬಲಿಸುವಂಥ, ಸೈನಿಕರನ್ನ ಅಪಮಾನಿಸುವಂಥ ವ್ಯಕ್ತಿಯನ್ನು ಬೆಂಬಲಿಸ್ತಾ ಇದ್ದಾರೆ ಅಂತಂದರೆ ಸಿದ್ದರಾಮಯ್ಯನವರ ಬದ್ಧತೆ ಮತ್ತು ಅವರ ನಿಷ್ಠೆ ಯಾರ ಪರವಾಗಿದೆ ಎನ್ನುವಂಥದ್ದು ನನಗೆ ಸ್ಪಷ್ಟ ಆಗಬೇಕು ಅನ್ನೋದು ನಾನು ಆಗ್ರಹಿಸ್ತೇನೆ.